ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಕೀಲಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ? ನಾನಿದು ಗೋಧಿ ಹಲ್ವಾ. ಗೋಧಿ ಹಲ್ವಾ, ಮತ್ತೊಂದು ಗೆಣಸಿನ ಪುಡಿ. ಗೆಣಸಿನ ಪುಡಿ, ಓಕೆ. ನಾರ್ಮಲ್ ಗೆಣಸಿನ ಪುಡಿ ನಾವೀಗ ಟೀ ಜೊತೆ ಎಲ್ಲ ಮಾಡ್ತೀವಲ್ಲ, ಆ ಥರದ? ಹೌದು. ಓಕೆ, ಒಂದು ಗೋಧಿ ಹಲ್ವಾ, ಇನ್ನೊಂದು ಗೆಣಸಿನ ಪುಡಿ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಹಲ್ವಾ ಮಾಡ್ತಿದ್ದೀರಾ? ಗೋಧಿ ಹಲ್ವಾ ಮಾಡಿ. ಗೋಧಿ ಹಲ್ವಾ ಮಾಡ್ತೀವಿ. ಏನು ಬೇಕು ಫಸ್ಟಿಗೆ? ಈಗ ಬಾಣಲೆ ಬೇಕು. ಫಸ್ಟಿಗೆ ಬಾಣಲೆ ಬೇಕಲ್ಲ, ಇದೆಲ್ಲ ತುಪ್ಪ ಹಾಕಿ. ತುಪ್ಪ ಹಾಕೋದಾ? ಓಕೆ. ಕೇಸರಿಯವರ ಶುದ್ಧವಾದಂಥ ಹಸುವಿನ ತುಪ್ಪ 1 ಕಪ್ ಬೇಕು. ಇದು 1 ಕಪ್ನಷ್ಟು ಬೇಕಾ? ಅಂದಾಜಿಗೆ ನಾವು ಹಾಕೋಲ್ಲ. 1 ಕಪ್ ತುಪ್ಪ ಹಾಕಿದೆ. ಈಗ 1 ಕಪ್ ಗೋಧಿ ಹಿಟ್ಟಲ್ಲ. ಓಕೆ, ಇದನ್ನು ಸರಿ ಹುರಿಬೇಕು. ತನಕ ಇದನ್ನು ಬೆಲ್ಲ ಮೆಲ್ಟ್ ಮಾಡಬೇಕು. ಓಕೆ, ನೀರು ಮಾಡಬೇಕು ಬೆಲ್ಲವನ್ನು. ಓಕೆ, ಹಾಗಾದರೆ ಇನ್ನೊಂದು ಪಾತ್ರೆ ತಗೊಳ್ಬೇಕಾ? ಹೌದು. ನಾನಿಲ್ಲಿ ಬೆಂಕಿ ಉರಿಸ್ಬೇಕಲ್ಲ, ಹಾಗಾದರೆ ಬೆಲ್ಲ ಇದರ 2 ಕಪ್ಪಿನಷ್ಟು ನೀರು ಹಾಕಬೇಕಾ? ಹೌದು. ಓಕೆ, ಅದು ಮೆಲ್ಟ್ ಆಗಲಿಕ್ಕೆ ಮಾತ್ರ, ಬೆಲ್ಲ ಕರಗಬೇಕು ಮಾತ್ರ. ಅದು ಪಾಕ ಬರಬೇಕಂತಿಲ್ಲ? ಪಾಕ ಬರಬೇಕಂತಿಲ್ಲ. ಫುಲ್ ಹಾಕಿ 2 ಕಪ್ಪಿನಷ್ಟು ಫುಲ್ ಹಾಕಿಲ್ಲ. ಫುಲ್ ಹಾಕಿದ್ರಲ್ಲ, ಅದು ನೀರಾದರೆ ಸಾಕು. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಬೆಲ್ಲ, 1 ಕಪ್ ತುಪ್ಪ. 1 ಕಪ್ ತುಪ್ಪ. ಓಕೆ, ಇದು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ತೇನೆ. ಓಕೆ, ಇದರಲ್ಲಿ ಫ್ರೈ ಆಗ್ತದೆ. ಅದ್ರಲ್ಲಿ ಫ್ರೈ ಆಗ್ತದ? ಆಮೇಲೆ ಬೆಲ್ಲ ಹಾಕಿದರೆ ಬೆಲ್ಲ ನೀರು ಹಾಕೋದಾ? ಮತ್ತೆ ಅದು ಬೆಲ್ಲ ನೀರು ಹಾಕಿದ್ರೆ ಆಯ್ತು. ಕರಗಲಿಲ್ಲ. ಈಗ ಹಾಕ್ತೇನೆ ಇದು ಗೋಡಂಬಿ ಮತ್ತು ದ್ರಾಕ್ಷಿ. ಅದು ಇದರೊಟ್ಟಿಗೆ ಫ್ರೈ ಆಗ್ತದೆ. ಅದನ್ನು ಸಪ್ರೇಟ್ ನಾವು ಫ್ರೈ ಮಾಡಬೇಕು ಅಂತಿಲ್ಲ? ಇಲ್ಲ. ಓಕೆ, ಆಫ್ ಮಾಡೋದಾ? ಬಂದು ಸಾಕಲ್ಲ? ಸಾಕು. ಓಕೆ, ಸಾಕು. ನೀರು ಆಯ್ತು. ಬೆಲ್ಲ ನೀರಾದರೆ ಸಾಕಾಗುತ್ತೆ. ಈ ಗೋಧಿ ಹಲ್ವಕ್ಕೆ ಸಕ್ಕರೆ ಹಾಕೋಲ್ಲ? ಸಕ್ಕರೆ ನೀರು ಮಾಡಿ ಹಾಕಿ ಸಕ್ಕರೆ ಹಾಕ್ತಾರೆ, ನಾನು ಬೆಲ್ಲ ಹಾಕೋದು. ಬೆಲ್ಲನೇ ಹಾಕೋದಲ್ಲ? ಓಕೆ, ಬೆಲ್ಲ ಹಾಕಿದರೆ ಆರೋಗ್ಯ ಕೂಡ ಒಳ್ಳೆಯದು. ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಹಾಗೆ ಹೇಳ್ತಾರೆ. ಸಕ್ಕರೆ, ಉಪ್ಪು, ಮೈದಾ ತಿನ್ನಬಾರ್ದು ಹೆಚ್ಚು. ಹೌದು. ಬೆಲ್ಲ. ಈಗ ಬೆಲ್ಲದ ನೀರು ಹಾಕಿ ಸ್ವಲ್ಪ ಹಾಕೋದಾ? ಹಾಕಿ. ಇದೀಗ ಕರೆಕ್ಟಾಗಿ ಆರಬೇಕಲ್ಲ? ಆಲ್ಮೋಸ್ಟ್ ಪಾಕ ಬರ್ಕೊಂಡು ನೋಡಿ. ಜಾಸ್ತಿ ಕೆಲಸವೂ ಇಲ್ಲಲ್ಲ? ಇಲ್ಲ, ನಾವು ಹೇಗೆ ಆಗ್ತದೆ. ಪುಡಿಯನ್ನು ಕರೆಕ್ಟಾಗಿ ಅಂಟು ಬರೋದಾಗೆ ಮಾಡ್ಕೊಂಡ್ರೆ ಆಯ್ತು. ಅದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತೇನೆ. ಮೇಲ್ಗಡೆಯಿಂದಲ್ಲ? ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಫ್ ಮಾಡೋದಾ? ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ?
ಗೋಧಿ ಹಲ್ವಾ ರೆಡಿ. ಓಕೆ, ಸ್ಪೆಷಲ್ಲಾಗಿ ದಿಢೀರ್ ಅಂತ ಮಾಡುವಂತಹ ಗೋಧಿ ಹಲ್ವಾ ರೆಡಿ ಅಲ್ಲ? ಓಕೆ, ಘಮ ಘಮ ಅಂತ ಹೇಳ್ತಾ ಉಂಟು, ತುಪ್ಪದಲ್ಲೇ ಮಾಡಿದ್ದು. ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಶಶಿಕಲಾ ಮ್ಯಾಮ್ ಸಾಕಾಗಿರುವಂತಹ ಗೋಧಿ ಹಲ್ವಾ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ಏನು ತುಪ್ಪದ ಪರಿಮಳ ಹಾಗೆ ಪರಿಮಳ ಬರ್ತಾ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗೋಧಿ ಹಲ್ವಾ ತಯಾರಿಸುವ ವಿಧಾನ. ಮೊದಲು 1 ಕಪ್ ತುಪ್ಪದಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ 1 ಕಪ್ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ಗೋಧಿ ಹಿಟ್ಟು ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಗೋಡಂಬಿ, ಬೆಲ್ಲದ ಪಾಕ, ಏಲಕ್ಕಿ ಹಾಕಿ ಮುದ್ದೆ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸವಿಯಾದ ಗೋಧಿ ಹಲ್ವಾ ರೆಡಿ. ಓಕೆ, ನೋಡಿದ್ರಲ್ಲ ಗೋಧಿ ಹಲ್ವಾ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರೂಚ ಅಡುಗೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಅವರ ಟು ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಸೋದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನೀವು ಸ್ಪೆಷಲಾಗಿ ಏನು ಗೆಣಸಿನ ಪುಡಿ ಸ್ವೀಟ್ ಪೊಟ್ಯಾಟೊ ಫಸ್ಟಿಗೆ ಮಾಡಿದ್ದು ಸ್ವೀಟ್ ಹಲ್ವಾ ರೆಡಿ ಆಗಿದೆ. ಈಗ ಗೆಣಸಿನ ಪುಡಿ ಅಲ್ಲ? ಓಕೆ, ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಏನು ಬೇಕು ಅಂದರೆ ಫಸ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು. ಓಕೆ, ಗೆಣಸಿನ ಪುಡಿಗೆ ಕಡಲೆ ಹಿಟ್ಟು ಬೇಕಲ್ಲ? ಇದನ್ನು 1 ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀವಿ. ಸ್ವಲ್ಪ ಜೀರಿಗೆ ಓಕೆ, ಸ್ವಲ್ಪ ಸಾಕು. ಸ್ವಲ್ಪ ಓಂಕಾಳು. ಓಕೆ, ಸ್ವಲ್ಪ ಹಿಂಗು. ನಾವು ಈ ಥರ ಪುಡಿ ಇದೆಲ್ಲ ಮಾಡುವಾಗ ಇಂಗು ಎಲ್ಲ ಹಾಕಬೇಕಲ್ಲ? ಮತ್ತು ಒಂಚೂರು ಅರಸಿನ ಪೌಡರ್. ಓಕೆ, ಮತ್ತು ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಖಾರ ನಿಮ್ಮದು ನಾನಾ ಮಸಾಲ ಬೇಕಲ್ಲ? ಓಕೆ, ಸ್ಪೆಷಲ್ ಆದಂತಹ ನಾನಾ ಮಸಾಲವರ ಮೆಣಸಿನ ಹುಡಿ ಎಲ್ಲ ಹಾಕಿ ಸ್ವಲ್ಪ ಸಾಕಾ? ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಬೇಕಾ? ಹಾಕಲಾ? ಸ್ವಲ್ಪ ಹಾಕಿ, ಸ್ವಲ್ಪ ಫಸ್ಟಿಗೆ ನೋಡಿಕೊಂಡು, ಹೆಚ್ಚು ಬೇಡ. ಹಾಕಲಾ? ಸಾಕು ನೀರು. ಆಮೇಲೆ ನೋಡ್ಕೊಂಡು ಹಾಕೋದು. ಓಕೆ, ನೀರು ಸಾಕಲ್ಲ? ಇಲ್ಲ, ಸಾಕಾಗೋದಿಲ್ಲ. ಇನ್ನು ಸ್ವಲ್ಪ ಹಾಕಬೇಕು. ಅದು ಹೆಚ್ಚು ಸಾಗಬಾರ್ದು, ಕಡಿಮೆ ಸಾಗಬಾರ್ದು. ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಕರೆಕ್ಟಾಗಿ ನಾವು ಗೆಣಸಿಗೆ ಹಿಡಬೇಕಲ್ಲ? ನಾವು ಆಯಿಲ್ ಬಿಸಿ ಹಿಡಿದ ಹೇಗೆ? ಆಯಿಲ್ ಹಿಡ್ಬೋದು ಬಿಸಿಗೆ. ಓಕೆ, ಫಸ್ಟಿಗೆ ಒಲೆ ಉರಿಸಬೇಕು, ಆಮೇಲೆ ಬಾಣಲ್ಲಿ ಇಡಬೇಕಲ್ಲ? ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ನಾನು ಇದಕ್ಕೆಲ್ಲ ಹಾಕ್ಕೊಳ್ತೇನೆ ಒಂದೊಂದೇ. ಮತ್ತು ಹಾಕಿ ನೀರು ಮಾತ್ರ ಸ್ವಲ್ಪ, ಆಯಿಲ್ ಮಾತ್ರ ಸ್ವಲ್ಪ ಬೆಚ್ಚಗಾಗಬೇಕಲ್ಲ? ಬಿಸಿ ಆಗಬೇಕು, ಮತ್ತು ಸ್ಲೋ ಮಾಡಬೇಕು ಹಾಕಿದ ಮೇಲೆ. ಸಂಜೆ ಟೈಮಲ್ಲೆಲ್ಲ ಈ ಥರ ಗೆಣಸದ ಪುಡಿ ಎಲ್ಲ ಸಿಕ್ಕಿದ್ರೆ ಗಮ್ಮತ್ತಲ್ಲ? ಹೇಗೂ ವಿದ್ಯಾ ಅವರ ಕಾಫಿ ಇದೆ, ಆಮೇಲೆ ಐಶ್ವರ್ಯ ಅವ್ರದ್ದು ಸ್ಪೆಷಲ್ ಆದಂಥ KT ಚಹಾ ಇದೆ. ಅದನ್ನೆಲ್ಲ ಸ್ಪೆಷಲ್ ಮಾಡಿಕೊಂಡು ಈ ಥರ ಪುಡಿ ತಿನ್ಬೋದಲ್ಲ? ಓಕೆ, ಆಗಿದೆ? ಹಾಕ್ಬೋದಲ್ಲ? ಓಕೆ, ಬಿಸಿ ಬಿಸಿಯಾದಂತಹ ಗೆಣಸಿನ ಪುಡಿ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಬಿಸಿ ಬಿಸಿಯಾದ ಗೆಣಸಿನ ಪುಡಿ ರೆಡಿ. ಗೆಣಸಿನ ಪುಡಿ ರೆಡಿ ಅಲ್ಲ? ಓಕೆ, ಇದೆಲ್ಲ ಈವ್ನಿಂಗ್ ಟೈಮಲ್ಲೆಲ್ಲ ತಿನ್ನಲಿಕ್ಕೆ ಗಮ್ಮತ್ತಾಗಿರ್ಬೋದು. ಓಕೆ, ಟೇಸ್ಟ್ ನೋಡೋದಾದರೆ. ಓಕೆ, ಶಶಿಕಲಾ ಮ್ಯಾಮ್ ಸಾಕಾಗಿರುವಂತಹ ಬೆಚ್ಚಯಾದಂತಹ ಗೆಣಸಿನ ಪುಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಗೆಣಸಿನ ಪುಡಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚ ಓಂಕಾಳು, ಹೀಂಗು,
ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಗೆಣಸಿನ ತುಂಡುಗಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಗೆಣಸಿನ ಪುಡಿ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ? ಸ್ವೀಟ್ ನೋಡುವಲ್ಲ? ಸ್ವೀಟ್ ನೋಡಿ. ಓಕೆ, ತಗೊಂಡು ಬಿಸಿ ಬಿಸಿಯಾದಂಥ ಹಲ್ವಾ. ಒಳ್ಳೆಯದಾಗಿದೆ, ಗಮದ ಉಂಟು. ನಾರ್ಮಲ್ ನಾವೀಗ ಏನು ಮದುವೆ ಮನೆಯಲ್ಲೆಲ್ಲ ತಿಂತೇವಲ್ಲ ಅದೇ ಥರ ಟೇಸ್ಟ್ ಬಂದಿದೆ. ಓಕೆ, ಸ್ಪೆಷಲ್ ಆದಂತಹ ಗೆಣಸಿನ ಪುಡಿ ಅಲ್ಲ. ಒಳ್ಳೆಯಾಗಿದೆ. ನಾನು ಅಂದ್ಕೊಂಡೆ ಎಲ್ಲಾದರೂ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರ್ಬೋದು ಅಂತ ನೀವು ಹಾಕುವಾಗ, ಬಟ್ ಕರೆಕ್ಟ್ ಆಗಿದೆ. ಸ್ವೀಟಿಗೆ ಪಕ್ಕ ಮ್ಯಾಚ್ ಆಗಿದೆಲ್ಲ. ಇದೆಲ್ಲ ಟೀ ಜೊತೆಲ್ಲ ಸಾಕಾಗಿರುತ್ತಲ್ಲ ಈವ್ನಿಂಗ್ ಟೈಮಲ್ಲಿ. ಬೇಕಿದ್ರೆ ನಾವು ಸಾಸ್ ಕೂಡ ಹಾಕ್ಕೊಡ್ಬೋದಲ್ಲ ಹಾಗೆ ತಿನ್ನೋದಕ್ಕಿಂತ. ಚಟ್ನಿ ತಿನ್ಬೋದು, ಗಟ್ಟಿ ಚಟ್ನಿ ಅಥವಾ ನಾರ್ಮಲ್ ಚಟ್ನಿ ಇರುತ್ತಲ್ಲ ಆ ಥರ ತಿನ್ಬೋದು. ಹೇಗೆ ಅನ್ನಿಸ್ತು? 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ಒಂದೇ ವರ್ಡ್, ಖುಷಿ ಆಯಿತು. ನಮಗೆ ಕೂಡ ಖುಷಿ ಆಯಿತು. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಸ್ಪೆಷಲ್ ಆದಂಥ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಶಕಿಲಾ ಮ್ಯಾಮ್ ಸಾಕಾಗಿರುವಂತಹ ಸ್ಪೆಷಲ್ ಆಗಿ ಗೋಧಿ ಹಲ್ವಾ ಮತ್ತು ಇನ್ನೊಂದು ಸಿಹಿ ಗೆಣಸಿನ ಪುಡಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನೆನೆಸಿದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.